ಇವತ್ತು ನಾವೇನ್ ನೆನೆ ಕೊಟ್ಟಂತ ಜನ ನಮ್ಮನ್ನು ತುಳಿಯಕೊಟ್ಟಾಗ ನಾವೇ ಗಂಡಸರಾಗಬಾರ್ದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಾಡುಗೊಲ್ಲರ ನಿಗಮದ ವಿಚಾರವಾಗಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಅವರ ಪತಿ ಡಿಟಿ ಶ್ರೀನಿವಾಸ್ ಆಂತರಿಕ ವಿರೋಧದ ಧೋರಣೆಯನ್ನು ಹೊಂದಿದ್ದಾರೆಂದು ಬಿಜೆಪಿ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಯಾದವ್ ಅಭಿಪ್ರಾಯಪಟ್ಟರು. ಹಿರಿಯೂರು ನಗರದ ಹೊರವಲಯದಲ್ಲಿರುವ ಕೋಳಿಪ್ರದು ಯಾದವ್ ರವರ ತೋಟದ ಮನೆಯಲ್ಲಿ ಆಯೋಜಿಸಿದ್ದ ಕಾಡುಗೊಲ್ಲರ ಚಿಂತನ ಮಂಥನ ಸಭೆಯಲ್ಲಿ ಮಾತನಾಡಿದ ಅವರು, ಶಾಸಕರು ಮತ್ತು ಅವರ ಪತಿ ಸೇರಿ ಅಧಿಕಾರ ಪಡೆಯಲು ನಮ್ಮನ್ನು ಬಳಸಿಕೊಂಡು ಸಿಕ್ಕ ಅಧಿಕಾರದ ಅಮಲಿನಲ್ಲಿ ಕಾಡುಗೊಲ್ಲರಿಗೆ ದ್ರೋಹ ಬಗೆಯುವುದರಲ್ಲಿ ನಿರಂತರವಾಗಿದ್ದಾರೆ ಎಂದು ಆರೋಪಿಸಿದರು. ನಾವೇ ನೆಲೆ ಕೊಟ್ಟಂತಹ ಜನ ಇಂದು ನಮ್ಮನ್ನೇ ತುಳಿಯಲು ಹೊರಟಾಗ ನಾವೇಕೆ ಗಂಡಸರಾಗಬಾರದು? ಸಮಾಜದಲ್ಲಿ ಅವರಿಗೆ ಬೆಲೆ ಬಂದಿದ್ದು ಈ ಕಾಡುಗೊಲ್ಲ ಸಮಾಜದಿಂದ ಸರ್ಕಾರಕ್ಕೆ ತಲೆನೋವು ತರುವಂತಹ ರಾಜಕೀಯ ಧೋರಣೆಗಳಿಂದ ಇಂದು ನಾವೆಲ್ಲ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾದ ಸಂದರ್ಭ ಇದೀಗ ಬಂದಿದೆ. ಇವರಿಂದ ಕಾಡುಗೊಲ್ಲರಿಗೆ ನೆಲೆ ಇಲ್ಲದಂತಾಗಿದೆ ಎಂದು ಶಾಸಕಿ ಪೂರ್ಣಿಮಾ ಮತ್ತು ಪತಿ ಶ್ರೀನಿವಾಸ್ ಹೆಸರು ಬಳಸದೆ ತಾಲೂಕು ಬಿಜೆಪಿ ಅಧ್ಯಕ್ಷ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಿವು ಯಾದವ್ ಮಾತನಾಡಿ, ಜನಾಂಗದ ಸಮಸ್ಯೆಗಳಿಗೆ ಧ್ವನಿಯಾಗಿ ಸ್ಪಂದಿಸುವ ಬದಲು ಪರಸ್ಪರ ಕಚ್ಚಾಡುವಂತೆ ಮಾಡಿ ಸಮಾಜದಲ್ಲಿ ಪರಸ್ಪರರಿಗೆ ದ್ವೇಷದ ಕಿಡಿಗಳನ್ನು ಹಚ್ಚುವುದೇ ಡಿಟಿ ಶ್ರೀನಿವಾಸ್ ರವರ ಬಹುದೊಡ್ಡ ಸಾಧನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಡುಗೊಲ್ಲ ಸಮಾಜದ ಜಿಲ್ಲಾಧ್ಯಕ್ಷರಾದ ಮೀಸೆ ಮಹಲಿಂಗಪ್ಪ ಮಾತನಾಡಿ, ಬುಡಕಟ್ಟು ಪರಂಪರೆಯನ್ನು ಹೊಂದಿರುವ ಕಾಡುಗೊಲ್ಲ ಸಮಾಜ ಸರ್ಕಾರದ ಹಲವಾರು ಸವಲತ್ತುಗಳಿಂದ ವಂಚಿತವಾಗಿದೆ. ಸಮಾಜದಲ್ಲಿನ ಪಟ್ಟಭದ್ರರು ಸಮಾಜವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಶಾಸಕಿ ಪೂರ್ಣಿಮಾ ಅವರು ಕುಲಶಾಸ್ತ್ರ ಅಧ್ಯಯನವನ್ನು ಮರುಪರಿಶೀಲಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಘೋಷಣೆಗೆ ತಡೆಯೊಡ್ಡಿ ವಿಳಂಬ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹಿರಿಯೂರು ತಾಲೂಕಿನ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಚಿತ್ರಜಿತ್ ಯಾದವ್ ಅವರು ಮಾತನಾಡಿ, ಕಾಡುಗೊಲ್ಲ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಹೋರಾಟವನ್ನು ಚುರುಕುಗೊಳಿಸಬೇಕು. ಶೀಘ್ರ ನಿಗಮ ಸ್ಥಾಪಿಸಲು ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದರು. ಈ ಒಂದು ಸಭೆ ಇಷ್ಟಕ್ಕೆ ಸೀಮಿತವಾಗಬಾರದು. ನಮ್ಮ ಹೋರಾಟ ಇವತ್ತಿನಿಂದ ಸ್ಟಾರ್ಟ್ ಆಗಬೇಕು. ಇವತ್ತು ಈ ಒಂದು ಸಂಖ್ಯೆ ಸೇರಿರೋದು ನೋಡಿದ್ರೆ ನಿಜಕ್ಕೂ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇವತ್ತು ನಾವೇನ್ ನೆನೆ ಕೊಟ್ಟಂತ ಜನ ನಮ್ಮನ್ನು ತುಳಿಯಕೊಟ್ಟಾಗ ನಾವೇ ಗಂಡಸರಾಗಬಾರ್ದು. ನಾವೇ ನೆಲೆ ಕೊಟ್ಟಿದೀವಿ, ನಮ್ಮನ್ನೇ ತುಳಿಯಕೊಳ್ತಿದಾರಂದ್ರೆ ನಾವು ಅವ್ರಿಗೆ ಚಂಡ್ರಾಗ್ಬಿಡ್ತೀವಿ. ಇದಕ್ಕೊಂದು ಅರ್ಥ ಬೇಡವಾ ಅಲ್ವಾ? ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಂದ ನೆಲೆ ಸಿಕ್ತು, ಎಲ್ಲಿಂದ ನಾವು ಗುರುತಿಸ್ಕೊಂಡ್ವಿ, ನನ್ನ ಕೀರ್ತಿ ಪತಾಕಿ ಎಲ್ಲಿಗೆ ಬಂತು, ಯಾರಿಂದ ಬಂತು? ಈ ಕಾಡುಗೊಲ್ಲ ಜನಾಂಗದಿಂದ ಬಂತು. ಇವತ್ತು ಈ ಕಾಡುಗೊಲ್ಲ ಜನಾಂಗ ನಿಜಕ್ಕೂ ಒಂದು ಸತ್ಯತೆ ಹೇಳ್ತೇನೆ. ವಕೀಲರು ಒಂದು ಸೂಕ್ಷ್ಮತೆ ಹೇಳಿದ್ರು, ನಮ್ಮ ವಕೀಲರು ಒಂದು ಮಾತು ಹೇಳಿದ್ರು, ಒಂದು ಸತ್ಯತೆ ಹೇಳ್ತೀನಿ. ಈ ಸೂಕ್ಷ್ಮತೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ, ಬರೀ ನಾಟ್ ಓನ್ಲಿ ಹಿರಿಯರು, ಇಡೀ ರಾಜ್ಯದಲ್ಲಿ ಕಾಡುಗೊಲ್ಲರು ನಶಿಸಿ ಹೋಗ್ತವೆ. ನಮ್ಮನ್ನು ತೆಗಿಲಿಕ್ಕಂತಲೇ ಬಂದಿದ್ದಾರೆ. ಇದನ್ನ ಸೂಕ್ಷ್ಮತೆ ಅವ್ರು ಇಂಡೈರೆಕ್ಟ್ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಈ ಸೂಕ್ಷ್ಮತೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಜಕ್ಕೂ ಇಡೀ ಜನಾಂಗ ಕೊಲಾಪ್ಸ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ಮನೆಗೆ ಮುಟ್ಟಿಸುವಂತ ಕೆಲಸ ಆಗಬೇಕು. ಪ್ರತಿಯೊಬ್ಬರು ಜಾಗೃತ ಒಂದು ಅಸ್ತಿತ್ವ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಕಳೆದೋಗೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಮೀಸೆ ಮಾಲಿಂಗಣ್ಣವರು ರಾತ್ರಿ ಆಗಲು ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾಕಂದ್ರೆ ನಾವು ಹಂಚ್ಕೊಂತೀವಿ. ಈಗ ಕಾಡುಗೊಲ್ಲ ನಿಗಮ ಅದಾಗುತ್ತೆ ಬಿಡಿ, ಸರ್ಕಾರದ ಮಟ್ಟದಲ್ಲಿ ನಾವೇನ್ ಮಾಡ್ಬೇಕು, ನಾವೇನು ಹೋರಾಟ ಮಾಡ್ಬೇಕು, ನಮ್ಮ ಮುಖಂಡರಾದ ಸಿದ್ದೇಶ್ ಯಾದವ್ ಆಗಿರ್ಬೋದು, ನಮ್ಮ ಮೀಸೆ ಮಾಲಿಂಗಣ್ಣ ಆಗಿರ್ಬೋದು, ನಮ್ಮ ಸಂಸದರು, ಅದು 100% ನನಗೆ ಬಂದ್ರ ಮಾಹಿತಿ ಪ್ರಕಾರ ಕಾಡುಗೊಲ್ಲರು ಅಂತಲೇ ನಿಗಮ ಆಗುತ್ತೆ. ಅದನ್ನ ನಾವೇನು ಹೇಳ್ಕೊಳ್ಳೋದು ಬೇಡ. ಮುಂದಿನ ಹೋರಾಟಕ್ಕೆ ನಮ್ಮ ಶಕ್ತಿ ಏನು ಬೇಕು ಅಂದ್ರೆ ಎಸ್ಟಿ ಮಾಡ್ಲಿಕ್ಕೆ ಒಂದು ಶಕ್ತಿ ಬೇಕು. ನಾನು ಅವ್ರ ಜೊತೆಗೆ ಡೆಲ್ಲಿ ನಾನು ಒಬ್ಬ ಹೋದನೆ. ನೀವೇನು ಅನ್ಕೊಳ್ಳಿ, ನಾನು 22 ದಿನದಲ್ಲಿ ನಾನು ಒಬ್ಬ ವ್ಯಕ್ತಿ, ಆ ಟೈಮಲ್ಲಿ ನಾನೊಬ್ಬ ಲೀಡರ್ ಆಗಿದ್ದಾನೆ. ಅಲ್ಲಿ ಅದು ನಮ್ಗೆ ಅರಿವಿಲ್ದಲೆ ಆಗಿರೋ ತಪ್ಪು. ಆ ತಪ್ಪನ್ನ ಒಪ್ಕೊಂತೀನಿ. ಆ ತಪ್ಪು ಮತ್ತೆ ಮರುಕಳಿಸಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಹಿಂದೆ ಗೊತ್ತಿಲ್ಲದ ಯಾಕೆ ತಪ್ಪು ಮಾಡಿದ್ದು ಅಂತ ಅದಕ್ಕೊಂದು ನಮ್ಮ ಅಸ್ತಿತ್ವ ಇನ್ನೊಬ್ಬರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ನಿಜಕ್ಕೂ ಚುಸ್ತೈತೆ. ಆ ಅಸ್ತಿತ್ವಕ್ಕೋಸ್ಕರ ಹೋರಾಟ. ಆ ಹೋರಾಟಕ್ಕೆ ನೀವು ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಕರೆದ್ರು ಎಂತದೇ ಸಹಾಯ ಕೇಳಿದ್ರು ನಾನು ಮಾಡ್ಲಿಕ್ಕೆ ರೆಡಿ. ವೈಯಕ್ತಿಕವಾಗಿ ನಾನು ಮಾಡ್ಲಿಕ್ಕೆ ರೆಡಿ. ಈ ಹೋರಾಟ ಕಾಡುಗೊಲ್ಲರಿಗೆ ಸೀಮಿತ ಆಗಿರಲಿ. ಮುಂದೆ ಬರ್ತಕ್ಕಂಥ ಯಾವುದೇ ಹುದ್ದೆ ಸವಲತ್ತುಗಳು ನಮ್ಮ ಜನಾಂಗಕ್ಕೆ ಸಿಗಬೇಕು.
ಈ ರೀತಿಯಲ್ಲಿ ನಾವು ಮುಂದುವರ್ಸೋಣ, ಹೋರಾಟ ಮಾಡೋಣ. ಎಸ್ಟಿ ಸೇರ್ಪಡೆಗೆ ಒಂದು ದೊಡ್ಡ ಆಂದೋಲನ ಆಗಬೇಕು. ಫಸ್ಟ್ ತಾಲೂಕ್ ಮಟ್ಟದಲ್ಲಿ ಒಂದು ಆಂದೋಲನ, ಜಿಲ್ಲಾ ಮಟ್ಟದಲ್ಲಿ ಆಂದೋಲನ, ಬಾಬಣ್ಣವರು ಹೇಳ್ದಂಗೆ ರಾಜ್ಯ ಮಟ್ಟದಲ್ಲಿ ಆಂದೋಲನ. ನಾವು ಹಿರಿಯರಲ್ಲಿ 4-5 ಜನ ಮೆಮೊರಂಡಮ್ ಕೊಟ್ಟು ಗಲಾಟೆ ನಮ್ಮ ವಿರುದ್ಧ ನಮ್ಮನ್ನ ರೇಟ್ ಕಟ್ತಾರೆ. ಅದಾಗದ್ ಬೇಡ, ಯಾರು ಬರ್ತಾರೆ ಬರ್ಲಿ, ಸಾವಿರಾರು ಸಂಖ್ಯೆನಲ್ಲಿ ಒಂದು ಮೆಮೊರಂಡಮ್ ಮಾಡೋಣ. 1000 ಸಂಖ್ಯೆನಲ್ಲಿ ಒಂದು ಮೆಮೊರಂಡಮ್ ಕೊಡುವ. ಒಂದು ಕನಿಷ್ಠ 4-5 ಸಾವಿರ ಜನಸಂಖ್ಯೆ ಸೇರಿ ಕಲ್ಪತರು ನಾಡಿನ ಹೆಮ್ಮೆ, ನಾವು ಕಂಡ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಸಾವಿರಾರು ಬಡಮಕ್ಕಳ ಅನ್ನದಾತ, ಅಕ್ಷರದಾತ, ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯ ಸ್ಮರಣೆಯ ಭಾವಪೂರ್ಣ ನಮನಗಳು. ನಮ್ಮ ತುಮಕೂರು.com ಡಿಜಿಟಲ್ ಸುದ್ದಿ ಮಾಧ್ಯಮ ತುಮಕೂರು ಮತ್ತು ಗೋಲನಾ ಎಂಟರ್ಪ್ರೈಸಸ್ ತುಮಕೂರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumukkuru.com ಗೆ ಭೇಟಿ ನೀಡಿ.